ಒಂಜಿ ಪ್ರೋಗ್ರಾಮ್ ತೂವೊಂದುಂಡು ಸ್ಪೆಷಲ್ ಗೆಸ್ಟ್ ನಲ್ಲೆ ನಮ್ಮ ಇನ್ವೈಟ್ ಮಾಡ್ದ ಇನಿತ ಮ್ಯಾಂಗ್ಳೂರ್ ಜುವೆಲ್ಸ್ ಇನಾಗ್ರೇಷನ್ ಆವೊಂದುಂಡು 25 ವರ್ಷದ ಬೊಲ್ಲಿ ಪರ್ವದ ಒಂಜಿ ಪೊರ್ಲುದ ಸಂಭ್ರಮಡು ಹೊಸತು ಒಂದು ಸ್ಪೆಷಲ್ ಆದ ಮಂಗಳೂರು ಜುವೆಲ್ಸ್ ಇನಾಗ್ರೇಷನ್ ಆದ ಈ ರೀತಿ ಮಾತ್ರ ನಮ್ಮ ವೆಲ್ಕಮ್ ಆದ ನಾವು ಗೊತ್ತಿಡ್ದಂಗೆ ಮಾತ್ರ ನಮ್ಮ ಮಂಗಳೂರು ಜುವೆಲ್ಸ್ ಇನಾಗ್ರೇಷನ್ ಪ್ರೋಗ್ರಾಮ್ಗೆ ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಮಾಲಿಂಗೇಶ್ವರ ಸ್ವಾಮಿನ ಪಾದಗಡ್ಡವರೊಂದು ಅಂಚನೆ ನಮ್ಮ ನಂಬಿನಂಚಿನ ದೈವದೇವರಿನ ಮಾತಿರೆಲ್ಲ ಮನಸಾರೆ ಎನ್ನೊಂದು ಎನ್ನ ಜನ್ಮ ಕಾಂಡ್ರಂಚಿನ ಪಿದಿ ಅಪ್ಪೆಮ್ಮ ಮನಸಾರೆ ಸ್ಮರಿಸೊಂದು ವೇದಿಕೆ ಮಾತಾ ಕಣ್ಣೀರಿಗಳ ತರದಾಗ ಒಂದು ಇಂಥ ಮ್ಯಾಂಗ್ಳೂರ್ ಜುವೆಲ್ಸ್ ಬಾರಿ ಪೊರ್ಲುದಾಗಿಂದ ಒಂದು ಪುತ್ತೂರು ಫಸ್ಟ್ ಟೈಮ್ ಆದ ಮ್ಯಾಂಗ್ಳೂರ್ ಜುವೆಲ್ಸ್ ಅನ್ಪುಣ ಬಂಗಾರದ ಅಂಗಡಿ ಮಾಳಿಗೆ ಓಪನ್ ಆಪಣಿ ಪಂಡ ಎಂಕ್ಲೇರ್ ತೆಚ್ಚ ಅಂಜೋಲೆಗೆ ಹೆಚ್ಚ ಖುಷಿ ಆಪಣಿ ಪೊಂಜೋಲು ಒಯ್ಕು ಜೀವ ಹುಟ್ಟಿರೋದು ಕೇಟ ಬಂಗಾರಕ್ಕೆ ಜೀವ ಹುಟ್ಟಿ ಪಂಡ ಕಾಸು ಕೊಡ್ತಿದ್ದೆ ತೊಂದ್ರೆ ಒಯ್ದ ತೊಂದ್ರೆ ಅತ್ತೆ ನಮ್ಮ ಬರಿತ ಪುಂಜ ಹೋಯ್ತ ಪಾಡ್ತೀರಿ ಆ ಪುಂಜನ ಹಂಚಿ ಸುತ್ತ ಜನ ಬಿಡುತ್ತೇ ಇರ್ಲಿರಿ ಹೇಗೆ ನನ್ನ ಸುರುಕ ಬೋಟ ಎಂಬ ನಾಡನ್ ಬರ್ತೀನಿ ಅಂಚ ಹೇಗೆ ನಾವು ಪುಣ್ಣುಲಿಗೆ ಬಂಗಾರ ಅಗತ್ಯ ಪುಣ್ಣುಲು ಆಕರ್ಷಣೆ ಆಪುನಿ ಬಂಗಾರಿ ಅಂಚಾದೆ ಅಕಲೇನ ಸಪೋರ್ಟ್ ಇತ್ತಿನ ಮಾತ್ರ ಈ ಜುವೆಲ್ಸ್ ಎಡ್ ಇಂಪ್ರೂವ್ಮೆಂಟ್ ಆಪುನಿ ಯಾನ್ ಎತ್ತೋ ಬೇಕಬೇತ್ ಜುವೆಲ್ಸ್ ದ ಕಾರ್ಯಕ್ರಮ ಪೋತಿನೆ ಓಪನಿಂಗ್ ಪೋತೆ ಅತ್ತನ್ನ ಅಂದ ಅಕಲ್ನ ಇನಾಗ್ರೇಷನ್ ಪ್ರತಿ ಒಂಜೇತ ಹೊಸ ಬನ್ನಾಗ ಏನ ಲೆಪ್ಪಡಾವೇರು ಪೋಪ ಆಂಡ ನಮ್ಮ ಮನಸ್ಸು ಎಂಚಿನ ಅಂದೇನು ನೀನು ಕೇಂಡ ನಮ್ಮೊಂಜಿ ಹೊಸ ಕೆಲಸ ಕೈ ಪಾಂಡಗ ಅತ್ತಂದಾಂಡ ಹೊಸ ಒಂದು ಶಾಪ್ ಓಪನ್ ಆಪುನಿಂದಾಂಡ ನಮ್ಮನ್ನು ಲೇದೇರಿ ಗೌರವಪೂರ್ವಕ ಅದು ಆಂಡ ನಮ್ಮ ಮನಸ್ಸು ಪುಣಿ ನಮ್ಮಡಿ ಕಾರ್ದಿ ಬಕ್ಕ ಆ ಸಂಸ್ಥೆ ಬೆಳಗೊಡು ಪಡೆದು ಅಂಚಾದ ಮನಸ್ಸು ಒಂದು ದೀಪ ಪತ್ತಾನಗಲ ರಿಬ್ಬನ್ ಕಟ್ ಮಲ್ಪುನಗಲ ಮನಸ್ಸು ಆಪುನಿಂಚಿನ ಅಂದ್ಕೇಂಡ ದೇವರೇ ಯಾನ್ ಹಿರೇನ್ ನಂಬುದಿಲ್ಲೇ ಯಾನ್ ಹಿರೇನ್ ನಂಬುದು ಈ ರಿಬ್ಬನ್ ಕಟ್ ಮಲ್ತೊಂದಿಲ್ಲೇ ಈ ಸಂಸ್ಥೆ ಎಟ್ಟೆ ರೀತಿಗೆ ಬೆಳಕರಿ ಅಂಚಾದ ಒಂದು ಪೊಂಜೋಳು ಮಾತ್ರ ಅತ್ತೆ ಅಂಜೋಳು ಇತ್ತನ್ನ ಮಾತ್ರ ಪೊಂಜೋಳು ಬೆಳಗಿನ ಸಾಧ್ಯ ಯಾಕೆಂದ್ರೆ ಅಂಜೋಳೆ ಕಾಸು ಕೊರ್ಪುಜೇರಿಂದ ಕಾಲಿ ಪೊಂಜೋಳೆಲ್ಲ ಕಾಸು ನಿಂತೆ ತೊಂದರೆ ಸಾಧ್ಯ ಯಾಕೆಂದ್ರೆ ಮುಕ್ಕುಳ್ಳೇಟೆ ಅವಳ ಎಲ್ಲ 30 ತಾರೀಕು ಮಟ್ಟ ಪೊಂಜೋಳೆ ವಿಶೇಷ ಕಾರ್ಯಕ್ರಮ ಉಂಟು ఎందుకంటే 5 గ్రాములు తెత్తుండ కొంచెం బొಳ್ಳಿದ ಕಾಯಿನ್ ಫ್ರೀ ಕೆಲವರ ಸೊಂಟೋಡು ಬೊಳ್ಳಿದ ನೂಲ್ತು ಒಂದು ಏತೋ ವರ್ಷ ಐಕಾಲು ಒಂಜಿ ನೂಲು ಬರಡಿಂದು ಯಾನಕೇನು ಪಂಡ ದುಮ್ಮು ಮಾತ ಬೊಳ್ಳಿದ ಕೊಂಜೋಲಿನ ಸೊಂಟೋಡು ನೂಲು ಉಪ್ಪುಂಡಿ ಆನ ಇತ್ತಿಂತಿನ ಆತನದು ಕೇಂಡ ಇತ್ತೊಂಜಿ ಕಪ್ಪು ನೂಲು ನಾರಾಯಣ ಭಟ್ರನ್ನ ಗೋಪಾಲ ಭಟ್ರನ್ನ ನೂಲು ಕಟ್ಟಿಲ್ಲ ಅಡಿ ಹೋಗಿಂದು
ಅಂಚಾಪನ ಕೊಡ್ಚೈಕೆ ಎಟ್ಟೆ ಒಂಜಿ ಆಫರ್ ದೀತೇರು 5 ಗ್ರಾಮ್ ಬಂಗಾರದ ತಂಡ ಆಯ್ತ ಒಟ್ಟು ಒಂಜಿ ಬೊಳ್ಳಿದ ಕಾಯಿನ್ ಬೊಳ್ಳಿಗೆಲ್ಲ ಐತ ರೇಟ್ ಉಂಟು ಬುಳ್ಳಿಯರ ಬುಳಿ ಪ್ರಶ್ನೆ ಆಡ ಬೊಳ್ಳಿದೇಕ್ಲ ಇಂತ ಎಡ್ಡೆ ರೇಟ್ ಉಂಟು ಎಂಕ್ಲೆ ಒಂದೇ ದಿನೋಡ್ದೊಂದು PNR ಗೋಲ್ಡ್ದ ಕಾರ್ಯಕ್ರಮ ಬೋದಿತ್ತೆ ನಾನು ಅಲ್ಪದ ಆ್ಯಡ್ ಎಲ್ಲ ಮಲ್ದೆ ಅಪ್ಪಗ ಅರಡ ಪೂರ ಎಂಕ್ಲ ಶೂಟಿಂಗ್ ಮುಗಿಬಕ್ಕ ಎಂಕ್ಲು ಕುಲ್ಲದು ಬಾತೆರ್ನ ಗೊತ್ತಾಗ್ಲು ಬೊಳ್ಳಿದ ರೇಟು ಓಡಿಗೆ ಎತ್ತದನ್ನು ಅಂಚಾದೊಂದು ಮಾತ ಎಡ್ಡೆ ಕಾರ್ಯಕ್ರಮದ ಯಾಕೆಂಡ ನಮ್ಮ ಬಂಗಾರ ಎಂತೂ ಬೋಡೆ ಬೊಳ್ಳಿಲ ಬೋಡು ಕುಂಜೋಳಿಗೆ ಕಾರದ ಗೆಜ್ಜ ಆವಡುಂದಾಂಡ ಬೊಳ್ಳಿ ಅಗತ್ಯ ಬಂಗಾರದಾಗ ಮಲ್ಪುಜೇರಿಂದತ್ತೆ ಮಲ್ಪುವೇರಿ ಅಂಚಿನಕ್ಲು ಮಾತ ಮಲ್ಪುವೇರಿ ಕೆಲವರಿಗೆ ಆಯ್ತಾ ಬಂಗಾರದ ಮಿತ್ತ ಆತೆ ಗೌರವ ಉಂಡು ಅಕ್ಕಲು ಕಾರದ ಅಡಿಕೆ ದಾಯ ಪಾಡ್ನ ఆయన కెక్కిలు పాడిన పొరలు కెబికి పాడిన పొరలు మూకు పాడిన ಮುಂದಾಲೆ పొరలు ಇಂಚ ಮಾತಕೊಂಡು ಆಂಡ ಕಾರದ ಗೆಜ್ಜೆ ಕಾವಡೆ ಸೊಂಟದ ನೂಲು ಕಾವಡೆ ಐಕೆ ಬೊಳ್ಳಿ ಅಗತ್ಯ ಬೊಳ್ಳಿ ನಮ್ಮ ತಿರಸ್ಕಾರ ಮಾಡ್ಕೊಳತ್ತೆ ಬೊಳ್ಳಿ ಬೋಡೆ ಅವಲ ಪೊಣ್ಣುಲೆಗೆ ಅಂತೂ ಬಂಗಾರಲ ಅಗತ್ಯ ಬೊಳ್ಳಿಲ ಅಗತ್ಯ ಅಂಚಾದ ಈ ಸಂಸ್ಥೆ ಮ್ಯಾಂಗ್ಳೂರ್ ಜುವೆಲ್ಸ್ ಬೆದಬೇತೆ ಅವಳು ಈ ಸಂಸ್ಥೆ ಎಡ್ಡೆ ರೀತಿ ಬೆಳೆದೊಂದುಂಡು ಇನ್ನು ಖಂಡಿತವಾಗ್ಲ ಪುತ್ತೂರು ಮಲ್ತಿನ ಎಡ್ಡೆ ವಿಷಯ ಯಾಕೆಂದ ಮುಗ್ಲಿಗೆ ಪುತ್ತೂರು ಜುವೆಲ್ಸ್ ಹೇಳ್ತಾನೆ ಯಾರು ಏನು ನೀ ಪುತ್ತೂರು ಜುವೆಲ್ಸ್ ತಾನೆ ಕುದರ್ದೀತಿಜೆ ತೂನಗೊಂದು ಮ್ಯಾಂಗ್ಳೂರ್ ಜುವೆಲ್ಸ್ ತಾಕ್ಲಾನೆ ಅಂಚಾದ ಎಡ್ಡೆ ಕುದರ್ದೀತಿನ ఎందుకంటే ఎంకలు కుట్ల దక్కలు ఉప్పు నేడితే ఎంకలు మ్యాంగ్లూరు ఉప్పు నక్కలు ఎంకలకి అయితే పుత్తరికైనా ఎంకలు ఇత్తిన ఊరు ఉంది అప్పుడు అండ్ పుత్తూరు దక్కలేక కుట్ల దక్కలే జింజ గౌరవం ఉండు ಕುಟ್ಲ ಇತ್ತಿಂದ ಪುತ್ತೂರು ಇತ್ತಿಂದ ಕುಟ್ಲ ಅಂಚಾದ ನಿಕಲ ಮೋಕ್ಯ ಇಂದು ಖಾಲಿ ಪುತ್ತೂರು ದಾಖಲೆ ಮಾತ್ರ ತಿಡೆ ಬರ್ಪುನಿ ಮಾತೆರ್ಲವರ ಮ್ಯಾಂಗ್ಳೂರ್ ಜುವೆಲ್ಸ್ಗೆ ಭೇಟಿ ಕೊಡ್ದು ಈ ಸಂಸ್ಥೆ ಬೆಳಗುಲೆಕ್ಕ ಮಲ್ಪುಲೆ ಬಣದೆ ಎಲ್ಲರಾಟ ಪಾತ್ರ ಮುಗಿಪೋಯ ಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ನಮನಗಳನ್ನು ಸಲ್ಲಿಸಿ ಆ ಗಣಪತಿಯನ್ನು ನಾವೆಲ್ಲರೂ ಪ್ರಾರ್ಥಿಸಿ ಇವತ್ತು ಮ್ಯಾಂಗ್ಳೂರ್ ಜುವೆಲ್ಸ್ ಪುತ್ತೂರಲ್ಲಿ ಪ್ರಾರಂಭಗೊಂಡಿದೆ. ಅರವಿಂದ್ ಬೋಳಾರ್ ಅವರು ಭಾಳ ಚೆನ್ನಾಗಿ ಇದಕ್ಕೆ ಸಂಬಂಧಪಟ್ಟು ಭಾಳ ಒಳ್ಳೆಯ ಮಾತುಗಳನ್ನು ಆಡಿದರು. ಸ್ವಲ್ಪ ಬೆಂಗಳೂರಿನವರು ಇರುವ ಕಾರಣ ಕನ್ನಡದಲ್ಲಿ ಮಾತಾಡಲಿಕ್ಕೆ ಅವರ ಮಾತು ಎಲ್ರಿಗೂ ಅರ್ಥ ಆಗಿದೆ. ಭಾಳ ಚೆನ್ನಾಗಿ ಅದನ್ನು ಪ್ರಸ್ತಾಪ ಮಾಡಿದರು. ಎಲ್ರಿಗೂ ಅರ್ಥ ಆಗುವ ರೀತಿಯಲ್ಲಿ ತುಳುವನ್ನು ನಮ್ಮೂರಿನ ಭಾಷೆಯನ್ನು ಬಿಡದೆ ಮಾತಾಡಿದ್ದಾರೆ. ಭಾಳ ಚೆನ್ನಾಗಿ ಮಾತಾಡಿದ್ದಾರೆ. ಅವರಿಗೆ ಇದೆಲ್ಲ ಮಾಮೂಲಾಗಿ ಎಲ್ಲ ಕಾರ್ಯಕ್ರಮದಲ್ಲಿ ಇದ್ದು ಎಲ್ಲರಿಗೂ ಭಾಳ ಬೇಕಾದಂಥವರು ಅರವಿಂದ್ ಬೋಳಾರ್ ಅವರು. ನಿರೀಕ್ಷಾ ಶೆಟ್ಟಿ ನಮ್ಮ ಭಾಳ ಹತ್ತಿರದ ಸಂಬಂಧಿ, ನಮಗೆ ಭಾರಿ ಬೇಕಾದವರು. ತನ್ನ ಮಗು ಇರುವಾಗ ನಾನು ನಿರೀಕ್ಷಾ ಇವತ್ತು ದೊಡ್ಡ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಬೆಳೆಯುತ್ತಿರುವಂಥದ್ದು ನಮಗೆಲ್ಲರಿಗೂ ಸಂತೋಷ. ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಅದೇ ರೀತಿ ವಿಕ್ರಮ್ ಸರ್ ಅವರು ಮತ್ತು ಸುಬ್ರಹ್ಮಣ್ಯರವರು ಮತ್ತು ಅವರ ತಂಡ ನಾನು ಎಲ್ಲರ ಹೆಸರನ್ನು ಹೇಳಲಿಕ್ಕೆ ಪ್ರಯತ್ನ ಪಡೋದಿಲ್ಲ. ಆದರೆ ನಿಮ್ಮೆಲ್ಲರ ಒಂದು ನಿರೀಕ್ಷೆಯಂತೆ ಪುತ್ತೂರಿನಲ್ಲಿ ಇವತ್ತು ಒಂದು ಒಳ್ಳೆಯ ಜುವೆಲ್ಸ್ ಪ್ರಾರಂಭಗೊಳ್ತಾ ಇದೆ. ಇಲ್ಲಿ ಪುತ್ತೂರು ಅಂತ ಹೇಳಿದರೆ ಭಾಳ ಮುಖ್ಯವಾಗಿ ಅರವಿಂದ್ ಬೋಳಾರ್ ಜುವೆಲ್ಸ್ಗೆ ಭಾಳ ಫೇಮಸ್. ಇಲ್ಲಿ ಭಾಳ ದೊಡ್ಡ ದೊಡ್ಡ ಜುವೆಲ್ಲರ್ಸ್ ಇದೆ. ಒಂದು ರಸ್ತೆಯಲ್ಲಿ ಸಂಪೂರ್ಣವಾಗಿ ಜುವೆಲ್ಸ್ ಇರುವಂಥದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ, ತಮ್ಮ ಗಮನಕ್ಕೆ ತರ್ತಾ ಇದ್ದೇವೆ. ಮೊದಲೆಲ್ಲ ಬೇರೆ ಎಲ್ಲ ಕಡೆಗಳಿಂದ ಪುತ್ತೂರಿಗೆ ಬರ್ತಾ ಇದ್ರು. ಅಂದರೆ ಬಂಗಾರ ಬೆಳ್ಳಿಯ ವ್ಯಾಪಾರ ಅಂತ ಹೇಳಿದರೆ ಅದು ಪುತ್ತೂರು ಅಂತೇಳಿ ಖ್ಯಾತಿ ಇದೆ. ಆ ಖ್ಯಾತಿಯನ್ನು ಉಳಿಸುವ ನಿಟ್ಟಿನಲ್ಲಿ ಮತ್ತೊಮ್ಮೆ ಮ್ಯಾಂಗ್ಳೂರ್ ಜುವೆಲ್ಲರ್ಸ್ ಪುತ್ತೂರಿಗೆ ಬಂದಿದೆ. ಅದು ವಿಶೇಷವಾಗಿ ಯಾವ ರೀತಿ ವ್ಯವಹಾರ ಇದೆ, ವ್ಯಾಪಾರ ಇದೆ ಅಂತ ಎಲ್ಲ ಜುವೆಲ್ಲರ್ಸಿಗೆ ಸ್ವಲ್ಪ ವ್ಯತ್ಯಾಸ ಇದೆ ಅಂತ ಹೇಳುವಂಥದ್ದು ನಾನು ಇಲ್ಲಿ ಬಹಳ ಮುಖ್ಯವಾಗಿ ಉಲ್ಲೇಖ ಮಾಡ್ತಾ ಇದ್ದೇನೆ. ಒಂದು ಕಡೆ ಈ ಸಂಸ್ಥೆ ಪ್ರಾರಂಭ ಆಗುವಾಗ ನಮ್ಮ ಯೋಚನೆಗಳು ಅದರದ್ದೆಲ್ಲ ಇತ್ತು. ಅದೇ ಯೋಜನೆಗಳು ಈಗಲೂ ಇದೆ. ಏನಿದೆ ಅಂತ ಹೇಳಿದರೆ ಹಳೆಯ ಬಂಗಾರವನ್ನು ಒಳ್ಳೆಯ ದರ ಕೊಟ್ಟು ಖರೀದಿ ಮಾಡುವಂಥದ್ದು ಒಂದು ಪ್ರಾರಂಭದ ಹಂತದ ಯೋಚನೆಗಳು ಅದು ಈಗಲೂ ಪ್ರಸ್ತುತ ಇದೆ. ಅಂದರೆ ನಮ್ಮ ಹಳೆಯ ಬಂಗಾರಕ್ಕೆ ಒಳ್ಳೆಯ ದರ ಕೊಡುವಂಥ ಒಂದು ಒಳ್ಳೆಯ ಯೋಚನೆ. ಅದರ ಜೊತೆಗೆ ಬಂಗಾರದ ಏನಾದರೂ ನಮ್ಮದು ಎಲ್ಲಾದರೂ ಬ್ಯಾಂಕಿನಲ್ಲ ಅಲ್ಲಿ ಏನಾದರೂ ಇದ್ದರೆ ಅದನ್ನು ಬಿಡಿಸುವಂಥ ಪ್ರಯತ್ನಕ್ಕೆ ನಮ್ಮಿಂದ ಪೂರ್ಣ ರೀತಿಯ ಸಹಕಾರವನ್ನು ಘೋಷಣೆ ಮಾಡುವ ಯೋಜನೆಯಿಂದ ಇದು ಪ್ರಾರಂಭಗೊಂಡಿದೆ. ಮತ್ತೆ ಪುತ್ತೂರಿನವರ ಅಪೇಕ್ಷೆಯನ್ನು ನೋಡುವಾಗ ಇಲ್ಲಿ ಹೊಸ ಬಂಗಾರ ಮತ್ತು ಬೆಳ್ಳಿಯನ್ನು ಇಟ್ಟರೂ ಸಹ ನಮಗೆ ಬೇಕು ಅಂತ ಹೇಳುವ ಬೇಡಿಕೆಯ ಪ್ರಕಾರ ಇವತ್ತು ಹಳೆಯ ಬಂಗಾರದ ಖರೀದಿ ಮತ್ತು ಹೊಸ ಬಂಗಾರದ ಮಾರಾಟ, ಬೆಳ್ಳಿಯ ಮಾರಾಟವನ್ನು ಮಾಡುವ ಉದ್ದೇಶದಿಂದ ಇವತ್ತು ಈ ಒಂದು ಮ್ಯಾಂಗ್ಳೂರ್ ಜುವೆಲ್ಲರ್ಸ್ ಇಲ್ಲಿ ಪ್ರಾರಂಭಗೊಳ್ತಾ ಇದೆ. ವಿಶೇಷವಾಗಿ ನನಗೆ ಸಂಬಂಧಪಟ್ಟ ಕಟ್ಟಡದಲ್ಲೇ ಇರುವಂಥದ್ದು ಒಂದು ಹೆಮ್ಮೆಯ ವಿಚಾರ ಮತ್ತು ನಮ್ಮೆಲ್ಲರ ಸಹಕಾರ
ಯಾವ ರೀತಿ ಇರ್ತದೆ ಅಂತ ಹೇಳಿದರೆ, ನಾನು ಇಲ್ಲಿ ಗ್ರಾಹಕರಿಗೆ ತಿಳಿಸುವಂಥ ವಿಚಾರ ಇಷ್ಟೆಲ್ಲ ಇರುವಾಗ ಇದೇನು ವಿಶೇಷ ಅಂತೇಳಿ ಇಲ್ಲ, ಇಲ್ಲಿ ವಿಶೇಷ ಇದೆ. ಈ ವಿಶೇಷ ಇದ್ದ ಕಾರಣ ಬೆಂಗಳೂರಲ್ಲಿ ಇದ್ದಂಥ ಒಂದು ಸಂಸ್ಥೆ ಇವತ್ತು ಪುತ್ತೂರಿಗೆ ಬಂದು ಪುತ್ತೂರಲ್ಲಿ ಪ್ರಾರಂಭ ಮಾಡಬೇಕು ಅಂತ ಇದರಲ್ಲಿ ಏನೋ ಒಂದು ವಿಶೇಷತೆ ಇದೆ. ಅದನ್ನು ಗ್ರಾಹಕರು ತಿಳ್ಕೊಳ್ಬೇಕು. ಏನೋ ಒಂದು ವಿಶೇಷ ಇದ್ದ ಕಾರಣ ಒಮ್ಮೆ ನಾವು ಇಲ್ಲಿಗೆ ಭೇಟಿ ಕೊಡೋಣ, ಏನು ವಿಶೇಷ ನೋಡೋಣ. ನೀವು ನೋಡಿ ಇತರರಿಗೆ ಗಮನಿಸಿ, ಹಳೆಯ ಬಂಗಾರಕ್ಕೆ ಹೆಚ್ಚು ದರವನ್ನು ಕೊಡುವಂಥ ಪ್ರಯತ್ನ, ಅಂದರೆ ಲಾಭ ಕಡಿಮೆ ಇಟ್ಟು ಹೆಚ್ಚು ದರ ಕೊಟ್ಟು ಖರೀದಿ ಮಾಡುವಂಥ ಒಂದನೇ ವ್ಯವಹಾರ. ಎರಡನೇದಾಗಿ ಈಗ ಬಂಗಾರಕ್ಕೆ ದರ, ಬೆಳ್ಳಿ ಮತ್ತು ಬಂಗಾರಕ್ಕೆ ಬಹಳಷ್ಟು ದರಗಳು ಏರಿಕೆ ಆಗ್ತಾ ಇರುವ ಸಂದರ್ಭದಲ್ಲಿ ಬಂಗಾರದ ಈ ದರ ಏರಿಕೆ ಆಗುವುದರ ಜೊತೆಗಾಗಿ ಖರೀದಿ ಮಾಡುವವರಿಗೆ ಮಾಡಲೇಬೇಕಾಗಿದೆ. ಮಾಡುವಾಗ ಮತ್ತೆ ಇಲ್ಲಿ ಕಡಿಮೆಗೆ ಸಿಗ್ತದೆ, ಏನು ಮಜೂರಿಯನ್ನು ಕಡಿಮೆಗೆ ಮಾಡಿಕೊಡ್ತಾರೆ, ಮತ್ತೇನಾದರೂ ಗಿಫ್ಟ್ ಕೊಡ್ತಾರೆ ಅಂತೇಳಿ ಹುಡುಕುವಂಥದ್ದು ಸಾಮಾನ್ಯ. ಹಾಗಾಗಿ ಅದೆಲ್ಲವನ್ನು ಜೋಡಿಸಿಕೊಂಡು ಕನಿಷ್ಠ ಲಾಭದಲ್ಲಿ ಗ್ರಾಹಕರಿಗೆ ಗರಿಷ್ಠ ಲಾಭವನ್ನು ಕೊಡುವಂಥ ಯೋಚನೆ ಈ ಸಂಸ್ಥೆಯದಾದ ಕಾರಣ ಪುತ್ತೂರಲ್ಲಿ ಖಂಡಿತವಾಗಿ ಇದು ಯಶಸ್ವಿ ಆಗ್ತದೆ ಅಂತ ಹೇಳುವಂಥ ಭರವಸೆ ನಮಗಿದೆ. ನಾವು ಮುಖ್ಯವಾಗಿ ಇಷ್ಟು ಚೆನ್ನಾಗಿದೆ ಜೋಡಿಸಿದ್ದೇವೆ, ಅದೆಲ್ಲದಕ್ಕೂ ಮುಖ್ಯವಾಗಿ ಬಂದವರಿಗೆ ಲಾಭ ಅಂತ ಹೇಳಿ ಮೊದಲಾಗಿ ನೋಡುವಂಥದ್ದು. ನಾವು ಹೆಚ್ಚು ಕೊಟ್ಟು ಯಾರು ತಗೊಂಡು ಹೋಗ್ಲಿಕ್ಕೆ ಇಚ್ಛೆ ಪಡೋದಿಲ್ಲ. ಬೇರೆ ಕಡೆ ಇದೆ, ನಮಗೆ ಆಭರಣಗಳ ಶೈಲಿಗಳಿರ್ಬೋದು, ಆಭರಣಗಳ ಅದರಲ್ಲಿ ನಮಗೆ ದರ ಕಡಿಮೆ ಇರಬಹುದು. ಇದನ್ನೆಲ್ಲ ನೋಡಿದಾಗ ಗ್ರಾಹಕರು ಖಂಡಿತವಾಗಿ ಹೆಚ್ಚು ಬರ್ತಾರೆ. ಪುತ್ತೂರಲ್ಲಿ ಇದು ಖಂಡಿತವಾಗಿ ಯಶಸ್ವಿ ಆಗ್ತದೆ. ನನ್ನ ಇನ್ನೆರಡು ಕೊಠಡಿಗಳು ಹತ್ತಿರದಲ್ಲೇ ಇದೆ. ನಾನು ಇವತ್ತು ಇದನ್ನು ನೋಡಿದಾಗ ನನಗೆ ಅನ್ಸಿದ್ದು ನಿಮಗೆ ಸಾಕಾಗೋದಿಲ್ಲ, ಏಕೆಂದ್ರೆ ನಾನು ಅದನ್ನು ಸಹ ಕೊಡ್ತೇನೆ ಅಂತ ಹೇಳಿದ್ರೆ ಶೀಘ್ರವಾಗಿ ಬರ್ತೀವಿ, ಅದನ್ನು ಸಹ ನಿಮಗೆ ಕೊಡ್ತೇನೆ. ಯಾಕಂದ್ರೆ ಇದು ಖಂಡಿತ ಸಾಕಾಗೋದಿಲ್ಲ, ನಿಮಗೆ ಖಂಡಿತ ಇಲ್ಲಿ ಯಶಸ್ವಿ ಇದೆ, ಖಂಡಿತ ಒಳ್ಳೆ ವ್ಯಾಪಾರ ಆಗ್ತದೆ. ಮತ್ತು ಇಲ್ಲಿ ಸಾಧಾರಣವಾಗಿ ವ್ಯಾಪಾರದಲ್ಲಿ ಇನ್ನೊಂದು ಗುಟ್ಟು ಅಂತ ಹೇಳಿದ್ರೆ ಸ್ನೇಹ, ಅವರ ಪ್ರೀತಿ, ಅವರ ಮಾತು, ಅವರು ಹೇಗೆ ವ್ಯವಹಾರ ಮಾಡ್ತಾರೆ ಅಂತೇಳಿ. ಯಾವುದು ಬೇಕು ಅಂತಿದ್ರು ಮೊದಲಾಗಿ ಅದನ್ನು ನೋಡಿಕೊಂಡು ವ್ಯಾಪಾರ ಮಾಡೋದು. ಬೆಂಗಳೂರವರಿಗೆ ಅದನ್ನು ಕಲಿಸಬೇಕಾಗಿಲ್ಲ, ಅವರು ಅದೆಲ್ಲ ಕಲಿತೇ ಬಂದಿದ್ದಾರೆ. ಹಾಗಾಗಿ ಎಲ್ಲರ ಗ್ರಾಹಕರ ಪ್ರೀತಿಯನ್ನು, ಅವರಿಗೆ ಅವರ ವಿಶ್ವಾಸವನ್ನು ಗಳಿಸಿಕೊಂಡು ಪುತ್ತೂರಲ್ಲಿ ಖಂಡಿತವಾಗಿ ಸಂಸ್ಥೆ ಉಜ್ವಲವಾಗಿ ಬೆಳೀತದೆ. ನಿಮ್ಮ ನಿರೀಕ್ಷೆ ಏನಿದೆ ಅದಕ್ಕಿಂತ 2 ಪಟ್ಟು 4 ಪಟ್ಟು ಇದು ದೊಡ್ಡ ಮಟ್ಟದಲ್ಲಿ ಬೆಳೀತದೆ ಅಂತ ಹೇಳುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮೆಲ್ಲರ ಸಹಕಾರ ಯಾವಾಗಲೂ ನಿಮ್ಮ ಜೊತೆಗಿದೆ. ನಿಮ್ಮ ಒಳ್ಳೆಯ ವ್ಯಾಪಾರಕ್ಕೆ ಯಾವುದೇ ಹಳೆಯ ಚಿನ್ನ ಖರೀದಿ ಇರ್ಬೋದು, ಹೊಸ ಬಂಗಾರದ ಮಾರಾಟ ಇರ್ಬೋದು, ಅಥವಾ ನಿಮ್ಮೆಲ್ಲ ವ್ಯಾಪಾರಕ್ಕೆ ಪುತ್ತೂರಿನ ಜನ ಪರಿಪೂರ್ಣವಾಗಿ ಸಹಕಾರ ಕೊಡುವಂಥವರು ಮುಂದೆ ಕೊಡ್ತಾರೆ ಅಂತ ಹೇಳುವ ಮಾತಿನೊಂದಿಗೆ ಈ ಸಂಸ್ಥೆಗೆ ಶುಭವನ್ನು. ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಹಿಯರ್. ತುಂಬ ಖುಷಿ ಆಗ್ತಾ ಇದೆ. ഞാൻ അതിനകത്തുള്ളൂടെ പറഞ്ഞില്ലേ ಮ್ಯಾಂಗ್ಳೂರ್ ಜ್ಯುವೆಲ್ಸ್ ಅಂತ ಸರ್. ಸೊ ಮಸ್ತ್ ಖುಷಿ ಅವನಡು ಯಾನು ಬ್ಯಾಂಗ್ಳೂರ್ ಇಪ್ಪನಾಗ ಪಾಸ್ ಅವನು ಇಪ್ಪನಾಗ ಮ್ಯಾಂಗ್ಳೂರ್ ಜ್ಯುವೆಲ್ಸ್ ಎಲ್ಲ ಶೋರೂಮ್ ಇಟ್ಕೊಂಡು ಏಬಲ್ಲ ಕಾಸೆ ಬಿಡ್ಬೋದು ತೂಡತ್ತ ಬಂಗಾರ ಹೆಂಚಂಡು ಸೊ ಹೊರಬೋದು ತೂನಾಗ ಕ್ವಾಲಿಟಿ ಮಸ್ತ್ ಲಾಯ್ಕಿತ್ತಂಡು ದಾಲ ಮೂಸೈಜಿ ಮಸ್ತ್ ಪೊರ್ಲು ಡಿಸೈನ್ಸ್ ನಿಕ್ಲಿಕ್ಕೆ ತೂನಾಗ ಯಾಲ ಪಾಡೊಂದೆ ಹೋಗಿಲ್ಲ ಡಿಸೈನ್ಸ್ ಐ ಆಮ್ ವೇರಿಂಗ್ ದೇರ್ ಜ್ಯುವೆಲ್ಲರ್ಸ್. ಸೊ ಮಸ್ತ್ ಶೋಕ್ ಡಿಸೈನ್ಸ್ ಉಂಡು. ಐದು ತೊಟ್ಟಿಗೆ ನಮ್ಮ ದೀದಿನಂಚಿನ ಬಂಗಾರ ಎಡ್ಡೆ ಪ್ರೈಸ್ ಹಿಡಿದೈತೆ ಆ ಪ್ರೈಸ್ ನಮ್ಗೆ ಪಿರಾಕೊಡ್ಬೇಡು. ಸೊ ಬ್ಯಾಂಗ್ಳೂರು ಮಂತೊಂದಿತ್ತೆ ಗೀತ ಸಮಯ ನಮ್ಮ ಊರ್ದಾಗ್ಲಿಲ್ಲ ಆ ವಿಷಯ ಮೋಸ ಇರೇ ಬಲ್ಲಿ ಮಾಡಿದ್ವಿ. ಮ್ಯಾಂಗ್ಳೂರ್ ಜ್ಯುವೆಲ್ಲರ್ಸ್ ಪುತ್ತೂರು ಬೈದ್ರೆ ಮಸ್ತ್ ಖುಷಿ ಆಗುದು. ನಂಚನೆ 5 ಬ್ರಾಂಚಸ್ ನಿಖಿಲ್ ನನ್ನೆಲ್ಲ ಓಪನ್ ಆಗಿದೆ. ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ. ಥ್ಯಾಂಕ್ ಯು. ಇವತ್ತಿನ ನಮ್ಮ ಸಂಭ್ರಮವನ್ನು ಹಂಚಿಕೊಳ್ಳಿಕ್ಕೆ ಬಂದಿರತಕ್ಕಂಥ ಗಣ್ಯ ವ್ಯಕ್ತಿಗಳಾಗಿರ್ತಕ್ಕಂಥ ಕಾವು ಹೇಮನಾಥ್ ಶೆಟ್ಟಿ ಅವರೇ, ನಮ್ಮೆಲ್ಲರ ಪ್ರೀತಿ ಅಚ್ಚುಮೆಚ್ಚಿನ ನಟರಾಗಿರ್ತಕ್ಕಂಥ ಅರವಿಂದ್ ಬೋಳಾರ್ ಅವರೇ ಹಾಗೂ ನಿರೀಕ್ಷಾ ಶೆಟ್ಟಿ ಅವರೇ, ನಿಮ್ಮೆಲ್ಲರಿಗೂ ನನ್ನ ಪ್ರಣಾಮಗಳು. ಹಾಗೂ ಇವತ್ತಿನ ನಮ್ಮ ಸಂಭ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ನೀವೆಲ್ಲರೂ ಬಂದಿದ್ದೀರಿ. ನಿಮಗೂ ಕೂಡ ಆದರದ ಸ್ವಾಗತ. ಇವತ್ತು ನಾವು ಮಂಗಳೂರು ಜ್ಯುವೆಲ್ಸ್ ಪುತ್ತೂರಿನಲ್ಲಿ ಬ್ರಾಂಚ್ನ ನಾವು ಮಾಡ್ತಾ ಇದ್ದೀವಿ. ಇದು ನಮಗೆ ತುಂಬ ಹೆಮ್ಮೆಯ ವಿಷಯ. ನಾವು 30 ವರ್ಷದಿಂದ ಇದನ್ನು ಜ್ಯುವೆಲ್ರಿನ ಬಿಸ್ನೆಸ್ನ ಮಾಡ್ಕೊಂಡು ಬಂದಿದ್ದೀವಿ. ಸೊ ಮೊದಲನೇದಾಗಿ ನಾನು ಇಲ್ಲಿ ಈ ಒಂದು ಅಂಗಡಿನ ನಾವು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಕೃತಜ್ಞತೆಗಳನ್ನು ನಾವು ಹೇಮನಾಥ್ ಶೆಟ್ಟಿ ಅವರಿಗೆ ನಾನು ಕೊಡಬೇಕು. ಯಾಕೆಂತ ಹೇಳಿದ್ರೆ ಆ್ಯಕ್ಚುಲಿ ನಾನು ಇದನ್ನು ಈ ಥರ ರಿಟೇಲ್ ಬಿಸ್ನೆಸ್ನ ನಾನು ಮಾಡಬೇಕು ಅಂತ ಉದ್ದೇಶ ಇರಲಿಲ್ಲ. ಅವ್ರು ಹೇಳಿದ ಪ್ರಕಾರ ಒಂದು ಜ್ಯುವೆಲ್ಲರಿ ಸೇಲ್ ಮಾಡಿ ಅವರಿಗೆ ಕ್ಯಾಶನ್ನು ಕೊಡುವ ಒಂದು ವ್ಯವಸ್ಥೆಯನ್ನು ಒಂದು ಸ್ಟಾರ್ಟ್ ಮಾಡೋಣ ಅನ್ನೋ ಉದ್ದೇಶದಲ್ಲೇ ಬಂದಿದ್ದು. ಆದರೆ ನಮಗೆ ಹೇಗೆ ಕೈ ಕೊಟ್ಟು
ಇಲ್ಲಪ್ಪ ನಿಮಗೆ ಆಗುತ್ತೆ ಮಾಡು, ಇಲ್ಲಿ ತುಂಬ ಒಳ್ಳೆ ವ್ಯಾಪಾರಸ್ಥರು ಇದ್ದಾರೆ, ನಿನಗೆ ಖಂಡಿತವಾಗಿ ಇಲ್ಲಿ ಸಕ್ಸಸ್ ಸಿಗುತ್ತೆ ಅಂತ ಹೆಗಲು ತಟ್ಟಿ ನನ್ನನ್ನು ಧೈರ್ಯ ಕೊಟ್ಟು ಇಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ನನಗೆ ಅನ್ನಿಸ್ತದೆ ನಾನು ತಗೊಂಡಿರೋ ನಿರ್ಧಾರ ಯಾವತ್ತಿಗೂ ಕೂಡ ತಪ್ಪಾಗಲ್ಲ. ಸೊ ಚೆನ್ನಾಗಿ ಬೆಳೆಯೋ ಒಂದು ಅವಕಾಶನ ನಾನು ಇವಾಗಲೇ ನೋಡ್ತಾ ಇದ್ದೀನಿ. ಸೊ ಅದೇ ಅರವಿಂದ್ ಗೋಳರ್ ಅವರು ನಮ್ಮಲ್ಲಿ ಬಂದಿದ್ದಾರೆ ಅಂದರೆ ತುಂಬ ಹೆಮ್ಮೆಯ ವಿಷಯ. ಅವರು ಮಾತಾಡ್ತಾ ಇದ್ರೆ ಇನ್ನೂ ಕೇಳೋಣ ಅಂತ ಅನಿಸ್ತಾನೆ ಇರುತ್ತೆ. ಅವರ ಯಾವಾಗಲೂ ನಗುಮುಖದ ಒಡೆಯ. ಸೊ ಅವರ ಒಂದು ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ ಯಾವಾಗಲೂ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೂ ನಿರೀಕ್ಷಾ ಶಕ್ತಿಯವರು ಕೂಡ ತುಂಬ ಪ್ರಭಾವಾನ್ವಿತ ನಟಿ ಹಾಗೂ ತುಂಬ ಒಳ್ಳೆಯ ಅವ್ರ ಬಗ್ಗೆ ತಿಳ್ಕೊಂಡಿದ್ದೀನಿ. ತುಂಬ ಅವರಿಗೆ ಯಶಸ್ಸು ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ. ನಮ್ಮ ಈ ಒಂದು ವ್ಯವಸ್ಥೆಯಲ್ಲಿ ನಾನು ಮುಖ್ಯವಾಗಿ ಮೇಲೆ ಬರಬೇಕು ಅಂತ ಹೇಳಿದರೆ ನಮ್ಮ ಒಂದು ಟೀಮ್ಗೆ ಕಾರಣ ಅಂತ ನಾನು ಹೇಳ್ಬೋದು. ಸೊ ಎಲ್ಲ ಈ ಒಂದು ವ್ಯವಸ್ಥೆಯನ್ನು ಚೆನ್ನಾಗಿ ನಡೆಸ್ಕೊಡ್ತಾರೆ ಅಂತ ನನಗೆ ಅವ್ರ ಮೇಲೆ ಅತಿಯ ವಿಶ್ವಾಸ ಇದೆ. ಅವರು ಈ ವ್ಯವಸ್ಥೆಯನ್ನು ಇನ್ನೂ ಮೇಲಕ್ಕೆ ತಗೊಂಡು ಹೋಗ್ತಾರೆ ಅಂತ ನಾನು ನಂಬಿದ್ದೀನಿ. ಅವ್ರಿಗೂ ಕೂಡ ನಾನು ಆಲ್ ದ ಬೆಸ್ಟ್ ಅಂತ ಹೇಳಿ ಈ ಕಾರ್ಯವನ್ನು ಸಿದ್ಧಪಡಿಸಿ ಹೇಳ್ತೀನಿ. ಸೊ ನಾವು ಮಂಗಳೂರು ಜ್ಯುವೆಲ್ಸ್ ಅನ್ನೋದು ನೀವು ತಿಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಅಂತ ಅಂದ್ಕೊಳ್ತೀನಿ. ಸೊ ನಮ್ಮ ಏನು ಒಂದು ವಿಶೇಷತೆ ಇದೆ ಅಂತ ಹೇಳಿದ್ರೆ, ನಾವು ಲೈಟ್ ವೇಟ್ ಜ್ಯುವೆಲ್ರಿಯನ್ನು ಮಾಡುವುದರಲ್ಲಿ ತುಂಬ ವಿಶೇಷ ಇದನ್ನು ಪಡ್ಕೊಂಡಿದ್ದೀವಿ. ಸೊ ಆಭರಣ ಇವಾಗದು ರೇಟಲ್ಲಿ ಕೊಂಡ್ಕೋಬೇಕು ಅಂದರೆ ಬಹಳ ಸಾಹಸದ ಕೆಲಸನೇ, ಯಾಕೆಂದರೆ ಗಗನಕ್ಕೆ ಏರಿದೆ ಬೆಲೆ. ಸೊ ಅಂಥದ್ರಲ್ಲಿ ಲೈಟ್ ವೇಟ್ ಜ್ಯುವೆಲ್ರಿ ಸಿಗುತ್ತೆ ಅಂತ ಹೇಳುವಾಗ ಅದು ಹಾಕೊಳ್ಳುವಾಗಲೂ ಕೂಡ ಹಗುರವಾಗಿರುತ್ತೆ, ನೋಡಲಿಕ್ಕೂ ಚೆನ್ನಾಗಿರುತ್ತೆ, ಹಾಗೂ ಅದರದ ಬೆಲೆ ಕೂಡ ಕಮ್ಮಿಯಲ್ಲಿ ಸಿಗುತ್ತೆ ಅಂತ ಹೇಳುವಾಗ ಆ ಲೈಟ್ ವೇಟ್ ಜ್ಯುವೆಲ್ರಿಗೆ ತುಂಬಾ ಒಂದು ಪ್ರಾಶಸ್ತ್ಯ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಮ್ಮ ಕಾರ್ಯಗಾರರು ಈ ಲೈಟ್ ವೇಟ್ ಜ್ಯುವೆಲ್ರಿ ಕೊಡೋದ್ರಲ್ಲಿ ತುಂಬ ನಿಸೀಮರಾಗಿದ್ದಾರೆ. ಸೊ ಈ ಒಂದು ಜ್ಯುವೆಲ್ರಿಯನ್ನು ನಾವು ಇನ್ನೂ ಹೆಚ್ಚಿಗೆ ಕೊಡೋಣ, ಇನ್ನೂ ಮಾಡೋಣ, ಪುತ್ತೂರಿನ ಜನರಿಗೆ ಈ ಸೇವೆಯನ್ನು ಕೊಡ್ತಾ ಅವರ ಪ್ರೀತಿಯನ್ನು ಗೆಲ್ಲೋಣ ಅನ್ನೋ ಒಂದು ವಿಶ್ವಾಸದಲ್ಲಿದ್ದೀವಿ. ನಿಮ್ಮೆಲ್ಲರ ಸಹಕಾರ ನಮ್ಮ ಮೇಲೆ ಇರುತ್ತೆ ಅಂತಲೂ ಅಂದ್ಕೊಂಡಿದ್ದೀವಿ. ಸೊ ಇನ್ನು ಮುಂದಕ್ಕೆ ಇನ್ನು ಒಳ್ಳೊಳ್ಳೆ ಯೋಜನೆಗಳನ್ನ ನಾವು ತರ್ತಾ ಇದ್ದೀವಿ. ಸದ್ಯದಲ್ಲಿ ಈ ಒಂದು ಹೊಸ ಯೋಜನೆಯನ್ನು ನಾವು ಬಿಡ್ತಾ ಇದ್ದೀವಿ. ಏನು ಅಂತ ಹೇಳಿದ್ರೆ, ನೀವು ದಿನನಿತ್ಯದಲ್ಲಿ ಕೂಡ ನಿಮ್ಮ ಕೈಲಾದಷ್ಟು ಹಣವನ್ನು ನೀವು ನಮ್ಮಲ್ಲಿ ಸಂಗ್ರಹಿಸಿ 11 ತಿಂಗಳು ನೀವು ಅದನ್ನು ಸಂಗ್ರಹಿಸಿ 1 ತಿಂಗಳ ದರವನ್ನು ನಾವು ಇನ್ಸ್ಟಾಲ್ಮೆಂಟ್ನ ನಾವು ಕೊಡುವ ಒಂದು ಇಚ್ಛೆಯನ್ನು ನಾವು ಇಟ್ಕೊಂಡಿದ್ದೀವಿ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಸಣ್ಣ ಸಣ್ಣ ವ್ಯಾಪಾರಸ್ಥರೆಲ್ಲ ಇದ್ದಾರೆ, ಅವರಿಗೆ ಕೆಲಸದ ಒಂದು ಒತ್ತಡದಲ್ಲಿ ಇದನ್ನೆಲ್ಲ ಬಂದು ಅಂಗಡಿಗೆ ಬಂದು ಕಟ್ಟೋ ಒಂದು ವ್ಯವಸ್ಥೆ ಇರೋದಿಲ್ಲ. ಸೊ ಹಾಗೆ ನಾವು ಅವರ ವ್ಯವಸ್ಥೆಗೆ ಹೋಗಿ ಹಣ ಸಂದಾಯ ಮಾಡಿ ಅವರಿಗೆ ಒಂದು ಅನುಕೂಲವನ್ನು ಮಾಡಿಕೊಡೋಣ ಎಂದು ನಾವು ಅಂದ್ಕೊಂಡಿದ್ದೀವಿ. ಐ ಥಿಂಕ್ ಇದು ಒಂದು ವಿಶೇಷವಾಗಿ ಯಾರು ಮಾಡಿಲ್ದಿರೋಂಥದ್ದು ನಾವು ಇವಾಗ ತರ್ತಾ ಇದ್ದೀವಿ. ಜೊತೆಗೆ ನಮ್ಮಲ್ಲಿ ಡಿಜಿಟಲ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಅಂತಲೂ ಇದೆ. ಸೊ ಇದು ತುಂಬ ವಿಭಿನ್ನವಾಗಿರ್ತಕ್ಕಂಥ ಒಂದು ಇನ್ವೆಸ್ಟ್ಮೆಂಟ್ ಪ್ಲಾನ್. ಇವಾಗೆಲ್ಲರೂ ಏನಂತ ಹೇಳಿದ್ರೆ ಯಾರಿಗೂ ಕೂಡ ಟೈಮ್ ಇಲ್ಲ. ಸೊ ಅವರಿಗೆ ಟೈಮ್ ಇಲ್ದಿರೋರಿಗೆ ಇದೊಂದು ಕೊಟ್ಟಿರೋ ಒಂದು ಉಡುಗೊರೆ. ಏನು ಅಂತ ಹೇಳಿದ್ರೆ, ಕೈ ಬೆರಳ ಒಂದು ಇದರಲ್ಲಿ ನಾವು ಮೊಬೈಲಲ್ಲಿ ನಾವು ಚಿನ್ನವನ್ನು ಹಾಗೂ ಬೆಳ್ಳಿಯನ್ನು ನಾವು ಅದನ್ನು ಬೆಳೆಸ್ಕೊಳ್ತಾ ಹೋಗ್ಬೋದು. ಆ ಮೊಬೈಲ್ ಮುಖಾಂತರ ಡಿಜಿಟಲ್ ಆ್ಯಪನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಇದರಲ್ಲಿ ನಿಮಗೆ ಅವತ್ತಿನ ಬೆಲೆಯಲ್ಲೇ ನಿಮಗೆ ಚಿನ್ನ ಆಗಲಿ ಬೆಳ್ಳಿ ಆಗಲಿ ಸಂಗ್ರಹಗೊಳ್ತದೆ. ಸೊ ಹಾಗಿರುವಾಗ ನೀವು ನೋಡಿರ್ಬೋದು, ಈ ಒಂದು 2-3 ವರ್ಷದಲ್ಲಿ ಚಿನ್ನದ ಬೆಲೆ 3-4ರಷ್ಟು ಬೆಳೆದಿದೆ. ಸೊ ಅಂಥದ್ರಲ್ಲಿ ನೀವು 500 ರೂಪಾಯಿಂದಲೂ ಸಹ ಈ ಚಿನ್ನ ಹಾಗೂ ಬೆಳ್ಳಿಯನ್ನು ಕೂಡ ನೀವು ಸಂಗ್ರಹಿಸ್ತಾ ಹೋಗ್ಬೋದು. ಇದರಲ್ಲಿ ವಿಶೇಷವಾಗಿ ನಿಮಗೆ ಇದನ್ನು ಸಂಗ್ರಹಿಸಲಿಕ್ಕೆ ನಾವು ಯಾವ ಥರದ ಚಾರ್ಜಸ್ನ ನಿಮಗೆ ಅಪ್ಲೈ ಮಾಡೋದಿಲ್ಲ. ಸಹಿತವಾಗಿ ನಾವೇ ನಿಮಗೆ ಅಡಿಷನಲ್ ಬೋನಸ್ ಆಗಲಿ ಅಥವಾ 6 ತಿಂಗಳು ಇಟ್ಟ ನಂತರ ಅದಕ್ಕೆ ಎಕ್ಸ್ಟ್ರಾ ಬೆನಿಫಿಟ್ ಅಲ್ಲಿ ಆಗಲಿ ಮಾಡಿಕೊಡ್ತೀವಿ. ಹಾಗೂ ಅದರಿಂದ ನೀವು ಜ್ಯುವೆಲ್ರಿ ಪಡ್ಕೋಬೇಕು ಅಂತಿದ್ರು ಸಹಿತ ಅದಕ್ಕೆ ಉತ್ತಮ ದರದಲ್ಲಿ ಹಾಗೂ ನಿಮಗೆ ಅದರಲ್ಲಿ ಬರುವ ಹಲವಾರು ಥರ ಡಿಸ್ಕೌಂಟ್ಸ್ನೆಲ್ಲ ಕೊಟ್ಟು ನಿಮಗೆ ನಿಮ್ಮ ಪ್ರೀತಿಗೆ ನಾವು ಪಾತ್ರರಾಗಬೇಕು ಅಂತ ನಾವು ಬಯಸ್ತಾ ಇದ್ದೀವಿ. ಸೊ ಇನ್ನೂ ಒಳ್ಳೊಳ್ಳೆ ಯೋಜನೆಗಳೆಲ್ಲ ನಮ್ಮ ಹತ್ರ ಇದೆ. ನಮ್ಮ ಸಿಬ್ಬಂದಿ ವರ್ಗ ನಿಮಗೆ ಈ ಥರ ವ್ಯವಸ್ಥೆಯನ್ನು ನಿಮಗೆ ತಿಳಿಸಿಕೊಟ್ಟು ನಿಮ್ಮ ಪ್ರೀತಿಯನ್ನು ಗೆಲ್ಲಿಕ್ಕೂ ಕೂಡ ನಾವೆಲ್ಲ ಕಾಯ್ತಾ ಇದ್ದೀವಿ. ಸೊ ಇವತ್ತು ನಿಮಗೆ ಒಳ್ಳೆ ಅವಕಾಶನೂ ಇದೆ. ಈ ಒಂದು ತಿಂಗಳು ನಿಮಗೆ ಹಲವಾರು ಥರ ನಿಮಗೆ ಈ ಚಿನ್ನ ಹಾಗೂ ಬೆಳ್ಳಿಯ ಬಯಕೆ ಏನು ತಗೋಬೇಕು ಅಂತಿದೆ ಅದೆಲ್ಲ ನೀವು ಪೂರೈಸ್ಕೋಬಹುದು. ನಿಮಗೆ ಬೆಸ್ಟ್ ರೇಟಲ್ಲಿ ನಾವು ಮಾಡಿಕೊಟ್ಟು ನಿಮ್ಮ ಮನ ಗೆಲ್ಲಬೇಕು ಅಂತ ಇದ್ದೀವಿ. ನೀವು 5 ಗ್ರಾಮ್ ಜ್ಯುವೆಲ್ರಿ ನೀವು ತಗೊಳ್ಳುವಾಗ ಅದಕ್ಕೆ ಒಂದು ಚಿನ್ನದ ನಾಣ್ಯನೂ ಸಿಗುತ್ತೆ ಹಾಗೂ ಬೆಳ್ಳಿಯ ನಾಣ್ಯ. ಈ ಬೆಳ್ಳಿಯ ನಾಣ್ಯ ವಿಶೇಷವಾಗಿ ನಾವು ಕೋಲಾಪುರ ಮಹಾಲಕ್ಷ್ಮಿ ದೇವಸ್ಥಾನದಿಂದ ಪೂಜೆಯನ್ನು ಮಾಡಿ ತಂದಿರ್ತಕ್ಕಂಥದ್ದು. ಇದರಲ್ಲಿ ಅವರ ಬ್ಲೆಸ್ಸಿಂಗ್ಸ್ ಇರೋದ್ರಿಂದ ನಿಮಗೂ ಕೂಡ ಅದು ಸಿಗಲಿ. ಯಾಕೆಂದರೆ ನಾವು ಬೆಳೀತಾ ಇದ್ದೀವಿ ಅಂತ ಹೇಳಿದ್ರೆ ನೀವೆಲ್ಲ ಕಾರಣ. ಸೊ ನಮ್ಮ ಒಂದು ಆಶೀರ್ವಾದದಲ್ಲಿ ನಿಮ್ಮ ಇದು ಕೈ ಕೂಡ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇದು ವಿನ್ ವಿನ್ ಸಿಚುವೇಶನ್ ಆಗಬೇಕು. ನೀವು ಬೆಳೆದ್ರೆ ನಾವು ಬೆಳಿತೀವಿ. ಸೊ ಹಾಗೆ ಮಾಡಿರೋದ್ರಿಂದ ಈ
ಇದರಲ್ಲಿ ನಿಮಗೆ ಅದು ನೀವು 5 ಗ್ರಾಮ್ 10 ಗ್ರಾಮ್ ಮಾಡಿದ್ರೆ 2 ಕಾಯಿನ್ ಸಿಗುತ್ತೆ. ಅದೇ ಥರ ನಿಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಮಲ್ಟಿಪಲ್ ಆಗ್ತಾ ಕರೆಕ್ಟ್. ಈ ಎಲ್ಲ ಒಂದು ಡಿಸ್ಕೌಂಟ್ಸ್ ಆಫರ್ಸ್ನ ನಾವು ಬಿಟ್ಟಿದ್ದೀವಿ. ನೀವೆಲ್ಲ ಇದನ್ನು ಸದುಪಯೋಗ ಪಡ್ಕೋತೀರಿ ಅಂತ ನಾನು ನಂಬಿದ್ದೀನಿ. ಧನ್ಯವಾದ. ಮ್ಯಾಂಗ್ಳೂರ್ ಜುವೆಲ್ಸ್ ಬಗ್ಗೆ A to Z ನಮ್ಮ MD ಆದವರು ವಿಕ್ರಮ್ ಆಚಾರ್ ಎಲ್ಲರೂ ಎಲ್ಲ ಹೇಳಿದ್ದಾರೆ. ನಾನು ಏನು ಹೇಳಬೇಕು ಅಂತೇಳಿ ಬಯಸ್ತೀನಿ ಅಂದರೆ, ಇವಾಗ ನಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಮ್ಮ ವಿಶ್ವಕರ್ಮರು ಮಾಡಿದ ಜ್ಯುವೆಲ್ಸನ್ನು ನಾವು ಕಾಂಪಿಟೇಟಿವ್ ರೇಟಲ್ಲಿ ಕೊಡುವ ಅವಕಾಶ ಇಲ್ಲಿ ಇರೋದ್ರಿಂದ ಪುತ್ತೂರಿನ ಎಲ್ಲ ಜನರಿಗೆ ನಾನು ಸ್ವಾಗತ ಹೇಳ್ತಿದ್ದೇನೆ. ಹಾಗೂ ಆಫರ್ಸ್ ಎಲ್ಲ ಇವತ್ತು ಮಂತ್ ಎಂಡ್ ತನಕ ಇರೋದ್ರಿಂದ ನೀವು ಇದನ್ನು ಸದುಪಯೋಗ ಮಾಡಬೇಕು ಅಂತೇಳಿ ನಾನು ಕೇಳ್ಕೊತೀನಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.